ಬಾಳೆಪುಣಿ ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ನಾವು ವಿಕಲಚೇತನರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕೆಲವು ಫಲಾನುಭವಿಗಳಿಗೆ 5% ಹಾಗೂ 25% ಅನುದಾನದಲ್ಲಿ ಸಹಾಯಧನವನ್ನು ವಿತರಿಸುವಂತಹ ಈ ಒಂದು ಕಾರ್ಯಕ್ರಮ ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತಿನಲ್ಲಿ ವಿಭಿನ್ನ ಚೇತನರಿಗಾಗಿ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರತಕ್ಕಂತಹ ಶ್ರೀಮತಿ ಮಮತಾ DS ಗಟ್ಟಿಯವರು ಇದೇ ನಮ್ಮ ಎದುರಿನಲ್ಲಿ ಕಾಣತಕ್ಕಂತಹ ಹೂವಾಕುಕಲ್ಲು ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಒಂದು ವಿಭಿನ್ನ ಚೇತರಿಗಾಗಿ ಒಂದು ಬೃಹತ್ತಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಅಧಿಕಾರಿಗಳು ಅದೇ ರೀತಿಯಲ್ಲಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರತಕ್ಕಂತಹ UT ಖಾದರ್ ಅವರೆಲ್ಲ ಭಾಗವಹಿಸಿದರು. ಅಂದಿನ ಕಾರ್ಯಕ್ರಮ ನಡೆಯುವ ಹೊತ್ತಿಗೆ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವಿಭಿನ್ನ ಚೇತನರಿಗೆ ನಮ್ಮ ಅನುದಾನದಲ್ಲಿ 2% ಮೀಸಲಿಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಅವತ್ತು ಏನು ಸ್ವಲ್ಪ ಹಣವನ್ನು ನಾವು ಕೆಲವು ಅಂಗವಿಕಲರನ್ನು ಅಥವಾ ವಿಭಿನ್ನ ಚೇತನರನ್ನು ಗುರುತಿಸಿ ಕೊಡ್ತಾ ಇದ್ದೆವು. ಆದರೆ ಅವತ್ತು ಕೆಲವು ವಿಭಿನ್ನ ಚೇತನದಿಂದ ಬಂದಂತಹ ಬೇಡಿಕೆಗಳಿಗೆ ಸ್ಪಂದಿಸಿ ನಮ್ಮ ಶಾಸಕರಾಗಿರತಕ್ಕಂತಹ UT ಖಾದರ್ ಅವರು ವಿಧಾನಸೌಧದಲ್ಲಿ ವಿಭಿನ್ನ ಚೇತನರ ಪರವಾಗಿ ಧ್ವನಿಯನ್ನೆತ್ತಿ ವಿಭಿನ್ನ ಚೇತನರಿಗೆ ನೀಡತಕ್ಕಂತಹ ಅನುದಾನವನ್ನು 5% ಏರಿಸುವಲ್ಲಿ ತುಂಬ ಶ್ರಮಿಸಿದ್ದಾರೆ. 5% ಅಂದರೆ ನಮ್ಮ ಪಂಚಾಯತ್ ಅನುದಾನದಲ್ಲಿ 5% ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಅಂದಿನಿಂದ ಜಾರಿಯಾಗಿದೆ. ಇದಕ್ಕೆ ಮೂಲ ಕಾರಣ ಮಮತಾ DS ಗಟ್ಟಿಯವರು, ಅವರ ಜೊತೆ ಅವರು ಕಾರ್ಯಕ್ರಮ ಮಾಡಿದರು. ನಮ್ಮ UT ಖಾದರ್ ಸರ್ ಅವರು ವಿಧಾನಸೌಧದಲ್ಲಿ ಈ ಒಂದು ವಿಷಯದ ಬಗ್ಗೆ ಚರ್ಚಿಸಿ 5% ಏನು ಅನುದಾನ ನಮ್ಮ ವಿಕಲಚೇತನರ ಬಂದವರಿಗೆ ಸಿಗುವಂತಹ ಒಂದು ಪುಣ್ಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಪಂಚಾಯತ್ ಅನುದಾನದಲ್ಲಿ ಇರತಕ್ಕಂತಹ 5% ನಾವು ನಮ್ಮ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಟ್ಟಂತಹ 72 ವಿಭಿನ್ನ ಚೇತನರನ್ನು ಗುರುತಿಸಿ ಅವರಿಗೆ ಇವತ್ತು ನಾವು ಅವರ ಸಹಾಯಧನದ ಚೆಕ್ಕನ್ನು ವಿತರಿಸ್ತಾ ಇದ್ದೇವೆ. ಅದು ಇವತ್ತು ಇಡಲಿಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ ಈ ಭಾಗದ ಬಾಳೆಪುಣಿ ಗ್ರಾಮ ಪಂಚಾಯತಿನಲ್ಲಿ ಕಳೆದ 3 ವರ್ಷಗಳಿಂದ ಅಭಿವೃದ್ಧಿ ಅಧಿಕಾರಿಯಾಗಿದ್ದುಕೊಂಡು 10 ಹಲವು ಸುಧಾರಣೆಗಳನ್ನು ತಂದಂತಹ ನಮ್ಮ ಮೆಚ್ಚಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರತಕ್ಕಂತಹ ಸುನೀಲ್ ಕುಮಾರ್ ಅವರು ಇವತ್ತು ಈ ಗ್ರಾಮದಿಂದ ವರ್ಗಾವಣೆಯಾಗಿ ನಿರ್ಗಮಿಸುವ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಡಬೇಕು ಅಂತ ನಾವು ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಟಿದ್ದೆವು. ಕಳೆದ ಶನಿವಾರ 7ನೇ ತಾರೀಕಿಗೆ ಇಟ್ಟಂತಹ ಕಾರ್ಯಕ್ರಮ, ಆದರೆ ಸರ್ಕಾರದ ಆದೇಶ ಲಾಕ್ಡೌನ್ ಆದ್ದರಿಂದ ನಾವು 2 ದಿನ ಈ ಕಾರ್ಯಕ್ರಮವನ್ನು ಮುಂದೂಡಬೇಕಾಗಿ ಬಂತು. ಆದ್ದರಿಂದ ಎಲ್ಲರೂ ಕ್ಷಮಿಸಬೇಕು. ನಿಮಗೆ ಈಗಾಗಲೇ ಶನಿವಾರಕ್ಕೆ ಅಂತ ಹೇಳಿ ನಾವು ಪುನಃ ಸೋಮವಾರಕ್ಕೆ ಮುಂದೂಡಲ್ಪಟ್ಟಂತಹ ಈ ಕಾರ್ಯಕ್ರಮ ಇದೀಗ ಇಲ್ಲಿ ಆರಂಭವಾಗ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಮತಿ ರಜಿಯಾ ಮೇಡಮ್ ಅವರು ವಹಿಸಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮ ಪಂಚಾಯತಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಭಾಗದ ಜನಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರತಕ್ಕಂತಹ ಸಹೋದರಿ, ನನ್ನ ಆತ್ಮೀಯ ಸಹೋದರಿ ಮಮತಾ DS ಗಟ್ಟಿಯವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಬಾಳೆಪುಣಿ ಗ್ರಾಮದ ಅಭಿವೃದ್ಧಿ ಅಧಿಕಾರಿ ಆಗಿರತಕ್ಕಂತಹ ಇವತ್ತು ವರ್ಗಾವಣೆಗೊಳ್ಳುತ್ತಿರತಕ್ಕಂತಹ ಶ್ರೀ ಸುನೀಲ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರ ಬದಲಿಗೆ ಈ ಒಂದು ಬಾಳೆಪುಣಿ ಗ್ರಾಮ ಪಂಚಾಯತಿಗೆ ನೂತನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕಗೊಂಡು ಇವತ್ತಿನಿಂದ ತಮ್ಮ ಕರ್ತವ್ಯವನ್ನು ನಿಭಾಯಿಸತಕ್ಕಂತಹ ಸನ್ಮಾನ್ಯ
ಚೆನ್ನಪ್ಪ ನಾಯಕರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಪಂಚಾಯತಿನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ವಿಜಯಲಕ್ಷ್ಮಿ ಮೇಡಮ್ ಅವರು ಇದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಸೇರಿರ್ತಕ್ಕಂತಹ ವಿಭಿನ್ನ ಚೇತನರಿಗೆ ಇವತ್ತು ಈ ಒಂದು ಸಾಮೂಹಿಕ ಕಾರ್ಯಕ್ರಮದಲ್ಲಿ ಚೆಕ್ಕನ್ನು ವಿತರಿಸಲು ನಮಗೆ ಸಹಕಾರ ನೀಡಿದಂತಹ ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ 29 ಜನ ಗ್ರಾಮ ಪಂಚಾಯತ್ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ನಿಮಗೆ ಈ ಕಾರ್ಯಕ್ರಮದಲ್ಲಿ ಚೆಕ್ಕನ್ನು ವಿತರಿಸಲು ಸಹಕಾರ ನೀಡಿ ನಾವು ಪಂಚಾಯತಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ಕಾರಣೀಕರ್ತರಾಗತಕ್ಕಂತಹ ಎಲ್ಲ ನನ್ನ ಪಂಚಾಯತ್ ಸದಸ್ಯರುಗಳಿಗೆ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯತಿನ ಎಲ್ಲ ಸಿಬ್ಬಂದಿ ವರ್ಗ, ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಫಲಾನುಭವಿಗಳು ಯಾರು ತಾವು ಇದ್ದೀರಿ, ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಿಮಗೆಲ್ಲರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಆದಂತಹ ಸುನೀಲ್ ಕುಮಾರ್ ಅವರು ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೆ ಈ ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯರಾಗಿರುವಂತಹ ಬಶೀರ್ ಅವರು ನಿಮಗೆ ಪ್ರಸ್ತಾವನೆಯನ್ನು ಮಾಡಿ ಸ್ವಾಗತವನ್ನು ಮಾಡಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಇರುವಂತಹ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಮಾನ್ಯ ಅಧ್ಯಕ್ಷರೇ, ಹಾಗೆಯೇ ಗ್ರಾಮ ಪಂಚಾಯತ್ನ ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂತಹ ಶ್ರೀಮತಿ ಮಮತಾ DS ಗಟ್ಟಿಯವರೇ, ನನ್ನ ಸಹೋದ್ಯೋಗಿ ಆಗಿರುವಂತಹ ನಮ್ಮ ಕಾರ್ಯದರ್ಶಿಯವರೇ, ಹಾಗೆಯೇ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಪ್ರಭಾರವನ್ನು ಸ್ವೀಕರಿಸಲು ಇನ್ನು ಮುಂದೆ ನನ್ನ ಸ್ಥಾನವನ್ನು ತುಂಬಲಿಕ್ಕೆ ಬಂದಿರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಗಿರುವಂತಹ ಚೆನ್ನಪ್ಪ ನಾಯ್ಕ ಅವರು. ಬಾಳೆಪುಣಿ ಗ್ರಾಮ ಪಂಚಾಯತಿ ಕಳೆದ ಹಲವಾರು ವರ್ಷಗಳಿಂದ ವಿಶೇಷ ಚೇತನರಿಗೆ ಸರ್ಕಾರ ಮತ್ತು ಗ್ರಾಮ ಪಂಚಾಯತಿಯಿಂದ ಯಾವೆಲ್ಲ ಸಹಕಾರವನ್ನು ಮತ್ತು ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅದೆಲ್ಲವನ್ನು ಬಹಳ ಪ್ರಾಮಾಣಿಕವಾಗಿ ಕೊಡಲಿಕ್ಕೆ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಅದರ ಭಾಗವಾಗಿ ನಾವು 2019ರಲ್ಲಿ ಜನವರಿ ತಿಂಗಳು, ನನಗೆ ದಿನಾಂಕ ನೆನಪು ಸುಮಾರು 15 ತಾರೀಕು ಅನಿಸುತ್ತೆ, ಜನವರಿ 15, ಹೂವಾಕಕಲ್ಲು ಶಾಲೆಯ ನಾವು ಆವರಣದಲ್ಲಿ ವಿಕಲಚೇತನರ ಒಂದು ಬೃಹತ್ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಕುರ್ನಾಡು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಆಗಿನ ಜಿಲ್ಲಾ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದಂಥ ಈಗ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅವರು ಇವತ್ತು ನಮಗೆ ವಿಶೇಷ ಆಹ್ವಾನಿತರು, ಅತಿಥಿಗಳು. ಕಾರಣ ಏನಂತಂದರೆ 2019ರಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗದಂತಹ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಅವರ ಅಧಿಕಾರಾವಧಿಯಲ್ಲಿ, ಅದು ನಮ್ಮ ಗ್ರಾಮ ಪಂಚಾಯತಿಯನ್ನು ಕೇಂದ್ರ ಸ್ಥಾನವಾಗಿರಿಸಿ ವಿಕಲಚೇತನರ ಬೃಹತ್ ಶಿಬಿರವನ್ನು ಆಯೋಜನೆ ಮಾಡಿ ಸಂಘ ಸಂಸ್ಥೆಗಳು ಮತ್ತು ದೊಡ್ಡ ದೊಡ್ಡ ಕಂಪನಿಗಳ CSR ಅನುದಾನವನ್ನು ಬಳಸಿಕೊಂಡು ಸರ್ಕಾರದ ನೆರವನ್ನು ಪಡ್ಕೊಂಡು ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಸುಮಾರು ಲಕ್ಷ ವೆಚ್ಚದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಅವರ ಕ್ಷೇತ್ರದಲ್ಲಿ ಬರುವಂಥ ವಿಕಲಚೇತನರನ್ನು ಗುರುತಿಸಿ ಅವರ ಒಂದು ಸಮೀಕ್ಷೆಯನ್ನು ಮಾಡಿ ಅವರಿಗೆ ಸಹಾಯಧನ ಮತ್ತು ಅವರಿಗೆ ಬೇಕಾದಂತಹ ಉಪಕರಣಗಳನ್ನು ಕೊಡಲಿಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟು ಆ ಮೂಲಕ ನಮ್ಮ ಭಾಗದ ವಿಕಲಚೇತನರಿಗೆ ಸಹಕಾರವನ್ನು ಮಾಡಿದರು. ವಿಕಲಚೇತನರಿಗೆ ಗೊತ್ತಿದೆ, ಇವತ್ತು ನಿಮ್ಮಲ್ಲಿ ಇಲ್ಲಿ ಏನು ಫಲಾನುಭವಿಗಳು ನೀವು ಬಂದಿದ್ದೀರಿ, ನಿಮ್ಮನ್ನು ಪಂಚಾಯತಿಯಿಂದ ಗುರುತಿಸಿ ನಾವು ಚೆಕ್ ಕೊಡಬೇಕಾದ್ರೆ ನಮಗೆ ಮುಖ್ಯವಾಗಿ ನಿಮ್ಮದು ಬೇಕಾದದ್ದು ಗುರುತು ಚೀಟಿ. ವಿಕಲಚೇತನರ ಗುರುತು ಚೀಟಿ ಇಲ್ಲದಿದ್ದರೆ ಅವರಿಗೆ ಬಸ್ ಪಾಸ್ ಕೂಡ ಸಿಗೋದಿಲ್ಲ, ಪಂಚಾಯತ್ನ ಶೇಕಡ 5 ಸಹಾಯಧನ ಕೂಡ ಸಿಗೋದಿಲ್ಲ, ಅಥವಾ ವಿಕಲಚೇತನರ ಕಲ್ಯಾಣ ಇಲಾಖೆ ಏನಿದೆ ಅದರಿಂದ ಸಿಗುವಂತಹ ಸಾಲ ಸೌಲಭ್ಯ ಕೂಡ ಅವರಿಗೆ ಸಿಗೋದಿಲ್ಲ, ಅಥವಾ ಜಿಲ್ಲಾ ಪಂಚಾಯತಿಯಿಂದ ತಾಲೂಕು ಪಂಚಾಯತಿಯಿಂದ ಏನು ವಿಕಲಚೇತನರಿಗೆ ವೈಯಕ್ತಿಕ ಸೌಲಭ್ಯನ ಕೊಡಲಿಕ್ಕಿದೆ ಅದು ಕೂಡ ಸಿಗೋದಿಲ್ಲ. ಇವತ್ತು ವಿಕಲಚೇತನರಿಗೆ ಗುರುತು ಚೀಟಿಯನ್ನು ಮಾಡಿಸಿ ಅವರಿಗೆ ಬಹಳ ಬೇಕಾದಂತಹ ಉಪಕರಣಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಏನು ಒಂದು ಆವತ್ತು 2 ವರ್ಷದ ಹಿಂದೆ ವಿಶೇಷ ಕಾರ್ಯಕ್ರಮ ನಮ್ಮಲ್ಲಿ ಆಗಿತ್ತು, ಅದರ ಕಾರಣೀಭೂತರಾಗಿರುವಂತಹ ಮಾನ್ಯ ಮಮತಾ DS ಗಟ್ಟಿಯವರು ಇವತ್ತು ವೇದಿಕೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ಅತಿಥಿಯಾಗಿ ನಮ್ಮ ಜೊತೆಗೆ ಇದ್ದಾರೆ. ಅವರ ಆ ಸೇವೆಯನ್ನು ಮತ್ತೊಮ್ಮೆ ಗುರುತಿಸಿ ನಾನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ 1-2 ಮಾತನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಳೆದ 2 ಅಲೆಯಲ್ಲಿ ಕೂಡ ಕೊರೋನಾ ಅಲೆಯಲ್ಲಿ ಲಾಕ್ಡೌನು ಬಂದಿತ್ತು. ಸೊ ಇಂಥ ಸಂದರ್ಭದಲ್ಲಿ ವಿಕಲಚೇತನರಿಗೆ ತಮ್ಮ ಜೀವನ ನಿರ್ವಹಣೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗಿತ್ತು. ಆದರೆ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಸಂಘ ಸಂಸ್ಥೆಗಳ ಸಹಕಾರದಿಂದ ಅವರ ಮನೆಗಳಿಗೆ
ಪ್ರಥಮ ಆದ್ಯತೆಯಲ್ಲಿ ವಿಕಲಚೇತನರ ಮನೆಗಳಿಗೆ ನಾವು 2 ಬಾರಿ ದಿನಸಿ ಕಿಟ್ಟನ್ನು ವಿತರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಈಗ ನಾವು ಅವರಿಗೆ ಮತ್ತೆ ನಿಮ್ಗೆ ಗೊತ್ತಿದೆ, ವಾರಾಂತ್ಯ ಕರ್ಫ್ಯೂ ಅಂತ ಆಗ್ತಾ ಇದೆ, ಲಾಕ್ಡೌನ್ ಅಂತ ಆಗ್ತಾ ಇದೆ, ಮುಂದೆ ಲಾಕ್ಡೌನ್ ಕೂಡ ಆದರೂ ಆಗ್ಬೋದು. ಯಾಕಂದರೆ ನಿನ್ನೆ ನಮ್ಮಲ್ಲಿ 450 ಪ್ರಕರಣಗಳು ಪತ್ತೆಯಾಗಿದೆ, 6 ಬಲಿಯಾಗಿದೆ. ಈಗ ಬಹುಶಃ ಇದೇ ರೀತಿ ಮುಂದುವರೆದರೆ ನಮ್ಮ ಜಿಲ್ಲೆ ಮಾತ್ರ ಲಾಕ್ಡೌನ್ ಆಗುವಂಥ ಸಾಧ್ಯತೆ, ಸಂಪೂರ್ಣ ಲಾಕ್ಡೌನ್ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ವಿಕಲಚೇತನರಿಗೆ ನಾವು ಅವರ ಜೀವನ ನಿರ್ವಹಣೆಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಏನು 5% ನಾವೊಂದು ಸುಮಾರು 3,86,000 ರೂಪಾಯಿಯನ್ನು ಈ ಸರಿಯ ಬಜೆಟ್ನಲ್ಲಿ ನಾವು ಇಟ್ಟಿದ್ದೀವಿ. ಅದನ್ನು ಎಲ್ರಿಗೂ ಸಮಾನವಾಗಿ ಹಂಚಬೇಕು ಅನ್ನುವಂಥದ್ದು. ಒಬ್ಬರಿಗೆ 5,000 ಕೊಡೋದು, ಒಬ್ಬರಿಗೆ 3,000 ಕೊಡೋದು, ಒಬ್ಬರಿಗೆ 8,000 ಕೊಡೋದು, ಈ ರೀತಿ ಆಗಬಾರ್ದು. ಎಲ್ಲರನ್ನ ಒಂದೇ ರೀತಿಯಲ್ಲಿ ಕಂಡು ಅವರಿಗೆ ನಾವು ಚೆಕ್ಕನ್ನು ವಿತರಿಸಬೇಕಂತ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಬಹುಶಃ ಗೊತ್ತಿದೆ, ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿರುವಂತಹ ಬಹುತೇಕ ವಿಕಲಚೇತನರ ಮನೆಗಳಿಗೆ ಸೋಲಾರ್ ವಿದ್ಯುದೀಕರಣ ಆಗಿದೆ. ಬಹುಶಃ ಇನ್ನು ಕೆಲವರಿಗೆ ಬಾಕಿ ಇರ್ಬೋದು. ದಯವಿಟ್ಟು ಕೈ ಎತ್ತಬಹುದು, ಯಾರ್ಯಾರ ಮನೆಗಳಿಗೆ ಪಂಚಾಯತಿಂದ ಸೋಲಾರ್ ವಿದ್ಯುದೀಕರಣ ಆಗಿದೆ ಅಂತ ಹೇಳಿ. ವೆರಿ ಗುಡ್. ಓಕೆ, ಈಗ ಮುಂದೆ ಬಹುಶಃ ಈ ಸಾಲಿನಲ್ಲಿ ಕೂಡ ಸುಮಾರು ಒಂದು 18 ಕುಟುಂಬಗಳಿಗೆ ನಾವು ಸೋಲಾರ್ ವಿದ್ಯುದೀಕರಣ ಮಾಡಲಿಕ್ಕೆ ಕ್ರಿಯೋಜನೆಯಲ್ಲಿ ಅನುದಾನವನ್ನು ಮೀಸಲಿರಿಸಿದ್ದೀವಿ. ನಿಮಗೆ ಸಿಗುವಂಥ ಸೌಲಭ್ಯ ಏನಿದೆ ಅದನ್ನು ಹೆಚ್ಚಿನ ಗರಿಷ್ಠ ಪ್ರಮಾಣದಲ್ಲಿ ಕೊಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಯಾವತ್ತೂ ಬದ್ಧರಾಗಿದ್ದೀವಿ. ಇನ್ನು ಮುಂದಿನ ವರ್ಷದಲ್ಲಿ ನಮ್ಮ ಹೊಸ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಆಡಳಿತ ಮಂಡಳಿ ಜೊತೆ ಸೇರಿಕೊಂಡು ನಿಮಗೆಲ್ಲ ಸವಲತ್ತನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಅದು ನಿಮ್ಮ ಹಕ್ಕು. ನಾವು ಕೊಡುವಂಥ ಭಿಕ್ಷೆಯೂ ಅಲ್ಲ, ದಾನವೂ ಅಲ್ಲ, ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಾವು ಇವತ್ತು ಸುಮಾರು 72 ಚೆಕ್ಕನ್ನು ತಲಾ 4,300 ಹಾಗೆ ನಿಮಗೆ ವಿತರಿಸಲಿಕ್ಕಿದ್ದೀವಿ. ನೀವು ಆ ಹಣವನ್ನು ನಿಮ್ಮ ಕುಟುಂಬ ಅಲ್ಲ, ನಿಮ್ಮ ಯೋಗಕ್ಷೇಮಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳಿ ಅಂತ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳುತ್ತಾ, ಇವತ್ತೇನು ನೀವು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಕೆಲವರು ನಾನು ನೋಡಿದ್ದೀನಿ 9ವರೆಗೆ ಬಂದು ನೀವು ಕೂತಿದ್ದೀರಿ. ನಾವು ಹೆಚ್ಚು ನಿಮ್ಮ ಸಮಯವನ್ನು ಕಳೆಯುವುದಿಲ್ಲ. ಮಾನ್ಯ ಸದಸ್ಯರು ತಮ್ಮ ಈಗ ಅಲ್ಲಿ ರಕ್ಷಿತಾ ಅವರ ಹೆಸರನ್ನು ಹೇಳ್ತಾರೆ, ನೀವು ಹೇಳ್ತೀರಿ. ಓಕೆ, ಆ ಹೆಸರನ್ನು ಕೂಗಿದಾಗ ನೀವು ದಯವಿಟ್ಟು ಬನ್ನಿ. ಸಂಬಂಧಪಟ್ಟ ವಾರ್ಡ್ನ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಸ್ವಹಸ್ತದಲ್ಲಿ ಚೆಕ್ಕನ್ನು ವಿತರಿಸಬೇಕಂತೇಳಿ ನಾನು ಕೇಳ್ಕೊಳ್ತಿದ್ದೇನೆ. ಓಕೆ, ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಶ್ರೀಮತಿ ಮಮತಾ ಡಿ.ಸಿ. ಗಟ್ಟಿ ಅವರು ಮಾತಾಡಲಿಕ್ಕಿದ್ದಾರೆ. ಹಳೆಪುಣಿ ಗ್ರಾಮ ಪಂಚಾಯತ್ ವತಿಯಿಂದ ನಡೀತಕ್ಕಂಥ ವಿಶೇಷ ಕಾರ್ಯಕ್ರಮ, ಅಶಕ್ತರಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಸೌಲಭ್ಯದ ಈ ಒಂದು ವಿತರಣೆಯ ಸಮಾರಂಭ. ಬೆಳಿಗ್ಗೆಯಿಂದ 2 ಕಡೆ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ, ಒಂದು ಕೈರಂಗಳ ಶಾಲೆಯಲ್ಲಿ ಲಸಿಕಾ ಶಿಬಿರ, ಹೂವಕೊಕ್ಕಲ್ಲು ಶಾಲೆಯಲ್ಲಿ ಲಸಿಕಾ ಶಿಬಿರ, ಎಲ್ಲವೂ ಕೂಡ ಜನರಿಗೋಸ್ಕರ ಜನರನ್ನು ಹತ್ತಿರ ಕರೆಸಿ ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಜನಸ್ನೇಹಿಯಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನಮ್ಮ ಪಂಚಾಯತ್ ಮಟ್ಟದಲ್ಲಿ ನಡೀತಾ ಇದೆ. ಆ ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಪಂಚಾಯತ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಪಂಚಾಯತಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಹಾಗೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಬಶೀರ್ ಅವರೇ, ಹಾಗೆ ನಮ್ಮ ಬಹಳಷ್ಟು 6 ವರ್ಷಗಳಿಂದ ನಿರಂತರವಾಗಿ ಗ್ರಾಮ ಪಂಚಾಯತ್ನಲ್ಲಿ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ವಹಿಸಿಕೊಂಡು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿ ಒಬ್ಬ ಅಧಿಕಾರಿಯಾಗಿ ಸೇವೆ ಮಾಡಿದಂಥ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಸುನೀಲ್ ರವರೇ, ಹಾಗೆ ನೂತನವಾಗಿ ನಮ್ಮ ಕಡೇಶ್ವಾಲ್ಯ ಪಂಚಾಯತಿಂದ ಬಂದಿರತಕ್ಕಂಥ PDO ಅವರಾಗಿದ್ದಂಥ ನಾಯಕರವರೇ, ಹಾಗೆ ಎಲ್ಲ ಇವತ್ತಿನ ಕಾರ್ಯಕ್ರಮದ ಫಲಾನುಭವಿಗಳೇ, ವಿಶೇಷವಾಗಿ ಈ ಒಂದು ಬಾಳೆಪುಣಿ ಗ್ರಾಮ ಪಂಚಾಯತಿನಲ್ಲಿ ಈ ಒಂದು ಕಾರ್ಯಕ್ರಮ ಜರಗಬೇಕಾದ್ರೆ ನಮ್ಮ ಪಂಚಾಯತ್ ಸದಸ್ಯರುಗಳು ಮೂಲ ಕಾರಣ. 29 ಗ್ರಾಮ ಪಂಚಾಯತ್ ಸದಸ್ಯರು ಪಕ್ಷ ಭೇದವನ್ನು ಮರೆತು ಒಗ್ಗಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿಕೊಂಡು ಅವರವರ ವಾರ್ಡ್ ಮಟ್ಟದಲ್ಲಿ ಈ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗ್ರಾಮ ಪಂಚಾಯತಿನ ಸದಸ್ಯರಿಗೂ ನಾನು ವಂದಿಸಿಕೊಂಡು, ಮಾಧ್ಯಮದ ಬಂಧುಗಳಿಗೂ ವಂದಿಸಿ, ವಿಶೇಷವಾದಂತಹ ಕಾರ್ಯಕ್ರಮ ನಿಮಗೆ ಗೊತ್ತಿದೆ, ಒಬ್ಬ ದೇವರು ಕೊಟ್ಟದ್ದು. ನಾವು ಹುಟ್ಟಿನಿಂದ ಕೆಲವರು ಅಂಗವಿಕಲರಾಗ್ತಾರೆ, ಕೆಲವರು ಮತ್ತೆ ತೊಂದರೆಗೊಳಗಾಗ್ತಾರೆ. ಅದು ವಿಧಿಯ ವಿಪರ್ಯಾಸ, ಯಾರಿಗೂ ಏನೂ ಮಾಡಲಿಕ್ಕಾಗೋದಿಲ್ಲ. ಆ ನೆಲೆಯಲ್ಲಿ ತಮ್ಮ ಬೇಸರ ಆಗಬಾರ್ದು, ಸರ್ಕಾರ ಕೆಲವೊಂದು ಸೌಲಭ್ಯಗಳನ್ನು ನಿಮಗಾಗಿ ಒದಗಿಸಿಕೊಟ್ಟಿದೆ. ಹಾಗಾಗಿ ಆ ನೆಲೆಯಲ್ಲಿ ನೀವು ನೋಡಿರ್ಬೋದು, ಕಳೆದ 2 ವರ್ಷದ ಹಿಂದೆ ನಾವು ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನೇ ನಾನು ಆಯ್ಕೆ ಮಾಡಿದ್ದೆ. ಯಾಕೆಂತೇಳಿದರೆ ಅತ್ಯುತ್ತಮ ಪಂಚಾಯತ್ ನನ್ನ ಕುರ್ನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಎಷ್ಟು ನಮ್ಮ ಅಂಗವಿಕಲರು ಬರ್ತಾರೆ, ಅವರಿಗೆಲ್ಲ ಈ ಗುರುತು ಚೀಟಿ ತುಂಬ ಜನರಿಗಿರಲಿಲ್ಲ. ನಾನು ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ
ಪಾಪ ಎಷ್ಟೋ ಜನ ಮನೆಯಲ್ಲಿ ಗುರುತು ಚೀಟಿಲ್ಲ, ಸರಕಾರದ ಸೌಲಭ್ಯಗಳು ಸಿಗ್ತಿರಲಿಲ್ಲ. ನನಗೂ ಒಂದು ಕನಸಿತ್ತು, ಈ ಕಾರ್ಯಕ್ರಮ ಮಾಡಬೇಕು, ಅವರ ಕಾಲ ಬುಡಕ್ಕೆ ಅವರ ಒಂದು ಗುರುತಿನ ಚೀಟಿಯನ್ನು ಕೊಡಬೇಕೆನ್ನುವಂಥ ಯೋಜನೆಯನ್ನು ಇಟ್ಟುಕೊಂಡು MCFನವರ ಹತ್ರ ನಾನು ಕೇಳಿಕೊಂಡಾಗ ಸುಮಾರು 4 ಲಕ್ಷ ವೆಚ್ಚದಲ್ಲಿ ನಾನು ಲಾಸ್ಟ್ ಇಯರ್ ಕೊಟ್ಟಂಥ ವಾಟರ್ ಬೆಡ್ ಮತ್ತು ವೀಲ್ ಚೇರ್ ಸುಮಾರು ನಿಮಗೆ ಗೊತ್ತಿದೆ, ಅಷ್ಟೊಂದು 4 ಲಕ್ಷ ವೆಚ್ಚದಷ್ಟು ಕೊಟ್ಟಿದ್ದೇವೆ. ಮತ್ತೊಂದು ಬಾಳೆಪುಣಿ ಮಕ್ಕಳು ಯಾರಾದರೂ ಶಾಲೆಯಲ್ಲಿ ಕೂಡ ಅಂಗವಿಕಲ ಮಕ್ಕಳಿದ್ರೆ ಅವರಿಗೊಂದು 3 ಲಕ್ಷ ವೆಚ್ಚದಲ್ಲಿ ಟಾಯ್ಲೆಟ್ ನಿರ್ಮಾಣ ಮಾಡಿಕೊಟ್ರು. ಒಟ್ಟು 7 ಲಕ್ಷ ವೆಚ್ಚದಲ್ಲಿ ನಮ್ಮ ಬಾಳೆಪುಣಿ ಪಂಚಾಯತಿಗೆ MCF ವತಿಯಿಂದ ನಮಗೆ ತರಲಿಕ್ಕೆ ಕಾರಣ ಆಯಿತು. ಆ ನೆಲೆಯಲ್ಲಿ ಆ ದಿನ ಗುರುತು ಚೀಟಿಯನ್ನು ಮಾಡಿದೆವು. ಬಹುಶಃ ಬಹಳಷ್ಟು ಜನ ಇವತ್ತು ಬಂದವರು ಕೂಡ ತಾವಿದ್ದೀರಿ. ಇವತ್ತು ತುಂಬ ಸಂತೋಷ ಅಂತೇನು ಹೇಳಿದರೆ, ಇದು ಬೇರೆ ಪಂಚಾಯತ್ನಲ್ಲಿ ಈಗ ನಾನು ಹೋಗ್ತಾ ಇದ್ದೀನಿ, ಇದು ನಡೀಲಿಲ್ಲ. ಈ ಒಂದು ಒಟ್ಟಾಗಿ 29 ಸದಸ್ಯರು ಪಕ್ಷಭೇದ ಮರೆತು ಒಟ್ಟಾಗಿ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಸಮಾನವಾಗಿ 4,300 ರೂಪಾಯಿ ಚೆಕ್ಕನ್ನು ಪ್ರತಿಯೊಬ್ಬರಿಗೂ ಕೂಡ ಅವರವರ ಒಂದು ಅನುದಾನದ ಇದರಲ್ಲಿ ಮೀಸಲಿಟ್ಟು ಇವತ್ತು ಚೆಕ್ಕನ್ನು ಒಂದು ಕೊಡ್ತಾ ಇದ್ದಾರೆ. ಈ ಒಂದು ದಿಟ್ಟ ಕಾರ್ಯಕ್ರಮಕ್ಕೆ ಮೆಲುಗನ್ನು ಹಾಕಿದಂಥ ನಾನು ಎಲ್ಲ ನನ್ನ ಪಂಚಾಯತಿನ ಸದಸ್ಯರನ್ನು ಅಭಿನಂದಿಸ್ತಾ ಇದ್ದೇನೆ. ಮುಂದೆಯೂ ಕೂಡ ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಕೈ ಜೋಡಿಸಿದಾಗ ಖಂಡಿತವಾಗಿಯೂ ಕೂಡ ನಾವೊಂದು ಜನಪ್ರತಿನಿಧಿಯಾದವರು, ಸೇವೆಯನ್ನು ಮಾಡಲಿಕ್ಕೆ ಬಂದವರು, ನಾವೊಂದು ಸೇವಾ ಮನೋಭಾವದಿಂದ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೂಡ ಇಲ್ಲೆಲ್ಲ ಮತ್ತೊಂದು ಕಡೆ ನಮಗೆ ದೇವರ ಆಶೀರ್ವಾದ ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ನಾವು ಇಂಥವರಿಗೆ ಮಹಿಳೆಯರು, ಮಕ್ಕಳು, ನಮ್ಮ ಅಶಕ್ತರು ಇಂಥವರಿಗೆಲ್ಲ ನಾವು ಸಹಾಯವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ದೇವರ ಆಶೀರ್ವಾದ ನಮಗೆ ಇದ್ದೇ ಇದೆ ಎನ್ನುವುದನ್ನು ಕೂಡ ನಾನು ಹೇಳುವ ಮುಖಾಂತರ 4 ಸಾರಿ ಮಸೀದಿಗೋ ಚರ್ಚಿಗೋ ದೇವಸ್ಥಾನಕ್ಕೆ ನಾವು ಹೋಗುವುದಕ್ಕಿಂತ ಇಂಥ ಕಾರ್ಯಕ್ರಮಗಳಿಗೆ ನಾವು ನಮ್ಮ ಇಂಥ ಜನರಿಗೆ ಸಹಾಯ ಮಾಡಿದರೆ ಅದೇ ದೊಡ್ಡ ಪುಣ್ಯ ಅಂತ ನಾನು ಹೇಳಲಿಕ್ಕೆ ಬಯಸಿಕೊಂಡು, ನಾವು ನಂಬಿರುವಂತಹ ದೇವರು ಕೂಡ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ನಮ್ಮ ತಂದೆ ತಾಯಿಯನ್ನು ನಾವು ನೋಡುವುದರ ಮುಖಾಂತರ ಇವತ್ತು ಪರಿಸ್ಥಿತಿ ಕೆಲವೊಂದು ಕಡೆ ಬದಲಾಗಿದೆ. ತನ್ನ ತಂದೆ ತಾಯಿಯನ್ನೇ ನೋಡುವವರಿಲ್ಲ, ಹಿರಿಯರು ಅಂತಾದರೆ ಅವರನ್ನು ದೂರ ಇಡುವಂತಹ ಪರಿಸ್ಥಿತಿ ಇವತ್ತು ಎಷ್ಟೋ ಮನೆಗಳಲ್ಲಿ ನಿರ್ಮಾಣ ಆಗಿದೆ. ಕಣ್ಣಿಗೆ ಕಾಣುವ ದೇವರು ಅಂತೇಳಿದರೆ ನಮ್ಮ ತಂದೆ ತಾಯಿ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ನಾವು ಮರಿಬಾರ್ದು, ವಿದ್ಯೆ ಕೊಟ್ಟ ಗುರುಗಳನ್ನು ಮರಿಬಾರ್ದು, ಇದು ಸತ್ಯ. ಆ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಹಾಗೆ ಇಂಥ ತೊಂದರೆಗೊಳಗಾದಂಥ ಅಶಕ್ತರು ಅಂತ ಏನು ಅಂಗವಿಕಲರು ಅಂತ ಏನಿದ್ದಾರೆ ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅವರನ್ನು ನಾವು ಗುರುತಿಸಬೇಕು. ನಿಮಗೆ ಗೊತ್ತಿದೆ, ನಮ್ಮ ಬಶೀರ್ ಅವರು ಇವತ್ತು 4 ಬಾರಿ ಪಂಚಾಯತ್ ಸದಸ್ಯರಾದರು. ನಾನು ಅವರ ಎದುರುಗಡೆ ಎದುರುಳುವುದಂತಲ್ಲ, ಒಂದು ಬೇರೆಯವರಾದರೆ ಅಬ್ಬ ನನಗೆ ಸಾಧ್ಯ ಇಲ್ಲ, ನಡಿಲಿಕ್ಕೆ ಅಲ್ಲ, ಅವರು ನಮ್ಮ ಜೊತೆ ಚುನಾವಣೆಗೆ ಬರುವಾಗ ನಮಗೆ ಬೇಸರ ಆಗ್ತದೆ, ಒಂದು ಕಾಲಲ್ಲಿ ಪಾಪ ಬಂದು ಅಂತ. ಆದರೂ ಕೂಡ ಇವತ್ತು 4 ಬಾರಿ ಒಂದು ಪಂಚಾಯತ್ ಸದಸ್ಯರಾಗಿದ್ದಾರೆ ಬಶೀರ್ ಅಂತ ಹೇಳಿದರೆ ಅವರು ಮಾಡುವಂತಹ ಕೆಲಸ ಅಂತೇಳಿ 5 ಬಾರಿ, ಇದು 5ನೇದ್ದು, 5 ಬಾರಿ ಪಂಚಾಯತ್ ಸದಸ್ಯರಾಗಿರೋದು ಎಲ್ರಿಗೂ ಸ್ಫೂರ್ತಿ. ನಾನು ಹೇಳಿದ್ದು ಎಲ್ಲರೂ ಮುಂದೆ ಬರಬೇಕು, ಪಂಚಾಯತ್ ಸದಸ್ಯರಂತಲ್ಲ, ಎಲ್ಲ ಒಂದು ಕ್ಷೇತ್ರಕ್ಕೆ ಹಿಂದೆ ಜರಿಬಾರ್ದು. ನಾವು ಕೂಡ ಮುಂದೆ ಬರಲಿಕ್ಕೆ ನಮಗೆ ಎಷ್ಟೋ ಅವಕಾಶಗಳು ಇವೆ. ಇವತ್ತು ಸರ್ಕಾರ ಕೂಡ ಕೊಟ್ಟಿದೆ. ಹೇಳಿದರು ನಮ್ಮ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರು, ನಾನು ನೆನಪಿಸಲೇಬೇಕು ಅವರನ್ನು. ನಮ್ಮ ಕಾರ್ಯಕ್ರಮದಲ್ಲಿ ಬಂದಾಗ ಆಗ 2% ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳಲ್ಲಿ ಪಂಚಾಯತ್ನಲ್ಲಿ 2% ಮೀಸಲಿತ್ತು. ಅದನ್ನು ಅಸೆಂಬ್ಲಿಯಲ್ಲಿ ಅವರು ಮಾತಾಡಿ ಆಗಿನ ಮಂತ್ರಿಗಳಿಗೆ, ಆರೋಗ್ಯ ಮಂತ್ರಿಗಳಿಗೆ ಮಾತಾಡಿ ಬಹುಶಃ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮುಖಾಂತರ 5% ಇತ್ತು. ಜಿಲ್ಲಾ ಪಂಚಾಯತಲ್ಲೂ ಅನುದಾನದಲ್ಲಿ ನಾವು 5% ಮೀಸಲಿಟ್ಟಿದ್ದೇವೆ. ನಿಮಗೆ ಗೊತ್ತಿದೆ, ನನ್ನ ಕ್ಷೇತ್ರದಲ್ಲಿ ಕೆಲವರಿಗೆ ನಾವು ಕೂಡ ಸಹಕಾರವನ್ನು ಮಾಡಿದ್ದೇವೆ. ಬಹುಶಃ ಇವತ್ತು ಪಂಚಾಯತ್ನಲ್ಲಿ ಕೂಡ ಇದೆ, ತಾಲೂಕ್ ಪಂಚಾಯತ್ನಲ್ಲಿ ಕೂಡ ಇದೆ, ಶಾಸಕರ ಅನುದಾನದಲ್ಲಿ ಕೂಡ ಇದೆ, MLA, MLC, MP ಎಲ್ಲರ ಅನುದಾನದಲ್ಲಿ ಕೂಡ 5% ಮೀಸಲಿಡಬೇಕು ಅಂತ ಈಗ ಸರ್ಕಾರದ ತೀರ್ಮಾನ ಆಗಿದೆ. ಹಾಗಾಗಿ ನಾನು ಹೇಳೋದು, ತಮ್ಮ ಕೆಲವೊಂದು ವೈಯಕ್ತಿಕವಾದಂತಹ ಬದುಕಿನಲ್ಲಿ ತಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಲ್ಲಿ ತಾವು ಕೇಳಿಕೊಂಡಾಗ ಖಂಡಿತವಾಗಿಯೂ ಕೂಡ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಪಡೀಲಿಕ್ಕೆ ನೀವೆಲ್ಲರೂ ಸಫಲತೆಯನ್ನು ಪಡಿಬೇಕು ಅಂತ ನಾನು ಹೇಳಿಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ PDO ಅವರು ಸುನಿಲ್ ಕುಮಾರ್, ನಾನು 2 ಮಾತನ್ನು ಹೇಳಲೇಬೇಕು. ಒಬ್ಬ ಉತ್ತಮ ಅಧಿಕಾರಿಯಾಗಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಎಲ್ಲ 29 ಸದಸ್ಯರು ಒಂದು ಪಂಚಾಯತನ್ನು ನಿಭಾಯಿಸುವುದು ಅಂತೇಳಿದರೆ ಸ್ವಲ್ಪ ಕಷ್ಟ.
ಇವತ್ತು ನಾವು ಮೊನ್ನೆ ಶಾಸಕರು ಒಂದು ಕಡೆ ಮೀಟಿಂಗ್ ಮಾಡಿದೆವು. ಆಗ ಕೆಲವೊಂದು ಕಡೆ ಪಿ ಡಿ ಒಗಳನ್ನು ಬದಲಾಯಿಸಿ ಅಂತ ಒಂದು ಮಾತುಗಳು ಬರ್ತಿತ್ತು. ಆಗ ನಮ್ಮ ಬಾಳೆಪುಣಿ ಪಂಚಾಯತಿನ ಪಿ ಡಿ ಒ ಬಗ್ಗೆ ಒಳ್ಳೆ ಮಾತುಗಳೇ ಬಂದಿದೆ. ಯಾಕಂತೇಳಿದರೆ ಒಬ್ಬರು ಕೆಲಸ ಮಾಡುವವರಿಗೆ ಎಲ್ಲೂ ಹೋಗ್ಬೋದು. ನಿನ್ನೆ ಒಬ್ಬರು ಇರಾ ಶಾಲೆಯಲ್ಲಿ ನಾನು ಹೋಗಿದ್ದೆ, ಒಬ್ಬರು ಜಾನ್ಸನ್ ಅಂತ ಮಾಸ್ಟ್ರ್ ಇದ್ರು, ಅವರಿಗೂ ಕೂಡ ಹಾಗೆ ಪ್ರಮೋಷನ್ ಆಯಿತು. ನಾವು ವಿದಾಯ ಸಮಾರಂಭ, ಆ ಮಾಸ್ಟ್ರು ಕೂಡ ಹಾಗೆ ಎಲ್ಲೂ ಹೋದರೂ ಕೂಡ ಒಬ್ಬರು ಕಾರ್ಯೋನ್ಮುಖ ವ್ಯಕ್ತಿ. ಎಲ್ಲೇ ಹೋದರೂ ಕೂಡ ಜನರಿಗೆ ಪಾಪ ಮಕ್ಕಳಿಗೆ ಒಳ್ಳೆ ಪಾಠ ಮಾಡ್ತಾರೆ, ಶಾಲೆಯಲ್ಲಿ ಒಂದು ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡುವಂಥವ್ರು. ಆವಾಗ ಕೂಡ ಅವರಿಗೂ ಹೇಳಿದರು, ಬೇರೆ ಕೊಣಾಜೆ ಶಾಲೆಗೆ ಅವರಿಗೂ ಟ್ರಾನ್ಸ್ಫರ್ ಆಯಿತು, ಎಲ್ಲಿ ಆದ್ರೇನು ನಮಗೆ ಕೆಲಸ ಮಾಡುವವರಿಗೆ ಅಂತೇಳಿದ್ರು. ಹಾಗೆ ಬಹುಶಃ ಇವತ್ತು ಇನ್ನು ಕಡೆ ಶಾಲೆದವರ ಭಾಗ್ಯ, ಅತ್ಯುತ್ತಮ ಪಿ ಡಿ ಒವನ್ನು ಅವರು ಪಡ್ಕೊಂಡಿದ್ದಾರೆ. ಬಹುಶಃ ನಮಗೆ ಕಡೆ ಶಾಲೆದಿಂದ ಇಲ್ಲಿಗೆ ನಿಯೋಜನೆ ಆಗಿದೆ ನಮ್ಮ ನಾಯಕ್ ಅವರಿಗೆ. ಅದು ದೇವರ ಇಚ್ಛೆ ಎಲ್ಲವೂ ಕೂಡ. ಹಾಗಾಗಿ ನಾನು ಹೇಳೋದು, ಬಹುಶಃ ಅವರು ಇಲ್ಲಿ ಬಂದರು, ನೀವು ಅಲ್ಲಿ ಹೋಗ್ತೀರಿ, ಇಬ್ಬರು ಕೂಡ ಸೇವೆಯನ್ನೇ ಮಾಡಲಿಕ್ಕೆ ಬಂದವರು. ನಾಯಕರವರು ಕೂಡ, ನೀವು ಕೂಡ ಅಷ್ಟೇ. ನಾನು ಹೇಳೋದು, ನಮ್ಮ ಬಾಳೆಪುಣ್ಯ ಪಂಚಾಯಿಸಿದ್ರೆ ಒಮ್ಮೆ ಮಾತಾಡ್ತಾರೆ, ಮತ್ತೆ ಮನಸ್ಸಲ್ಲಿಲ್ಲ. ಮೀಟಿಂಗಲ್ಲೂ ಎಲ್ಲ ಒಮ್ಮೆ ಮಾತಾಡ್ತಾರೆ ಅವರು, ಮತ್ತು ಅವರೆಲ್ಲರೂ ಕೂಡ ಒಗ್ಗಟ್ಟಲ್ಲಿದ್ದಾರೆ. ಬಹುಶಃ ಅಭಿವೃದ್ಧಿಯಲ್ಲಿ ನಮ್ಮ ಬಾಳೆಪುಣಿ ಪಂಚಾಯತಿನ 29 ಸದಸ್ಯರು ಕೂಡ ಮೇಲುಗೈಯನ್ನು ಹೊಂದುವವರು ಅಂತ ನಾನು ಅವರ ಪರವಾಗಿ ಹೇಳಿಕೊಂಡು, ನೀವು ಯಾವುದನ್ನು ಕೂಡ ತಲೆಬಿಸಿ ಮಾಡಬೇಡಿ. ದೊಡ್ಡ ಪಂಚಾಯತ್ ನಮಗೆ ಹಾಗೆ ಹೀಗೆ, ಇದು ಒಳ್ಳೆ ಪಂಚಾಯತ್, ಒಳ್ಳೆ ಅನುದಾನ ಆದಾಯ ಇರ್ತಕ್ಕಂಥ ನಮ್ಮ ಬಾಳೆಪುಣಿ ಕೈರಂಗಳದ ಈ ಪಂಚಾಯತನ್ನು ನೀವು ಸಮರ್ಥವಾಗಿ ನಿಭಾಯಿಸಿಕೊಂಡು ನೀವು ಹೋಗಬೇಕು. ಹಾಗೆ ನಮ್ಮ ಸುನೀಲ್ ಕುಮಾರ್ ಕೂಡ ಒಳ್ಳೆ ಕೆಲಸ ಮಾಡಿರಿ. ತಾವು ಕಡೆ ಶಾಲೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಹೆಸರನ್ನು ತಾವು ಅಲ್ಲಿ ಪಡೆದು ದೇವರ ದಯದಿಂದ ಅವರು MA B.Ed ಮಾಡಿದವರು. ಮುಂದಿನ ದಿನದಲ್ಲಿ EO ಆಗಿ AC ಆಗಿ ಅವರು CS ಆಗ್ಬೋದು, ದೇವರ ದಯದಿಂದ ಅವಕಾಶ ಇದೆ. ಸಣ್ಣ ಪ್ರಾಯ, ಹಾಗಾಗಿ ಪ್ರಮೋಷನ್ ಹೋಗ್ತಕ್ಕಂಥ ಅವಕಾಶಗಳು ಮುಂದಿನ ದಿನದಲ್ಲಿ ತಾವೇ ಬಂಟ್ವಾಳದ EO ಆಗಿ ಬರುವಂಥ ಅವಕಾಶ, ಆ ದಿನಗಳು ಬರಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥಿಸಿ, ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ನಾನು ವಂದಿಸಿ, ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಆದ್ದರಿಂದ ನಾವು ನೇರವಾಗಿ ಈಗ ಚೆಕ್ ವಿತರಣಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ನಾನು ವಾರ್ಡ್ ವೈಸಾಗಿ ಹೆಸರನ್ನು ಕರೀತಾ ಇದ್ದೇನೆ. ಆ ವಾರ್ಡಿನ ಸದಸ್ಯರು ಅವರನ್ನು ಗುರುತಿಸಿ ಆದಷ್ಟು ಬೇಗ ಚೆಕ್ ವಿತರಣೆಗೆ ಸಹಕರಿಸಬೇಕು. ಮೊದಲನೇದಾಗಿ ಕೈರಂಗಳ 1ನೇ ವಾರ್ಡಿಂದ, ಕೈರಂಗಳ 1ನೇ ವಾರ್ಡ್ ವಿ ಸರಳ, ಡಾಕ್ಟರ್ ಆಫ್ ರಾಮಗಟ್ಟಿ, ಕೊಪ್ಪಳ ಮನೆ, ಕೈರಂಗಳ. ಸರಳ. ಶರೀಫ್ SL, ಸನ್ ಆಫ್ ಕೆರೀಂ. ಶರೀಫ್ SL ಕೆರೀಂ. ಶರೀಫ್ ವಿಶ್ವನಾಥ್ ತಿಮ್ಮಪ್ಪ ಸಪಲ್ಯ. ಆಯಿಷಾ ಅಬ್ದುಲ್ ರಜಾಕ್. ಅಬ್ದುಲ್ ರಹಮಾನ್ ನಂದರ್ ಪಡ್ಪು. ಆಯಿಷಾ ಅಬ್ದುಲ್ ರಹಮಾನ್ ಆಯ್ತಲ್ಲ. ಹಾಂ, ಸೇಕೆ ಬ್ಯಾರಿ. ಅಬ್ದುಲ್ ರಹಮಾನ್ ಸೇಕೆ ಬ್ಯಾರಿ. ಸತೀಶ ತಿಮ್ಮಪ್ಪ. ಸತೀಶ ಡಿ ತಿಮ್ಮಪ್ಪ. ಸತೀಶ್ ಡಿ ತಿಮ್ಮಪ್ಪ. ಅಬ್ದುಲ್ ರಹಮಾನ್ ಶೇಕೆ ಬ್ಯಾರಿದು. ಶ್ರವಣಶ್ರೀ ಜಾನಕಿ. ಶ್ರವಣಶ್ರೀ ಜಾನಕಿ. ಶ್ರವಣಶ್ರೀ ಜಾನಕಿ. ಉಸ್ಮಾನ್ ಜಾಕೀರ್. ಉಮೇಶ್ ಶೆಟ್ಟಿಗಾರ ಆಯ್ತಲ್ಲ. ಶಿವಾನಂದ್ ಆಯಿತು. ಶಿವಾನಂದ್. ಉಸ್ಮಾನ್ ಜಾಕೀರ್. ನೆಕ್ಸ್ಟ್ ಮಂಗೇಶ್. ಶಿವರಾಮ ದರ್ಕಾಸ್. ಶಿವರಾಮ. ಅಶ್ರಫ್ ಇಬ್ರಾಹಿಂ ಮುಡಿಪು. ಅಶ್ರಫ್ ಇಬ್ರಾಹಿಂ. ಕೈರಂಗಳ 2. ಇನ್ನು ಕೈರಂಗಳ 2 ಅಮೃತರಾಜ್ ರಾಮಪೂಜಾರಿ. ಕೈರಂಗಳ 2. ಕೈರಂಗಳ 2 ಸದಸ್ಯರು ಸಹಕರಿಸಿ. ಅಮೃತರಾಜ್ ರಾಮ್ ಪೂಜಾರಿ ಬನ್ನಿ. ಕೈರಂಗಳ 2 ಸದಸ್ಯರು ಬನ್ನಿ. ಮುಸ್ತಫಾ ಇಸ್ಮಾಯಿಲ್ ವಿದ್ಯಾನಗರ. ಇದು ಮುಸ್ತಫಾ ಇಸ್ಮಾಯಿಲ್. ಮುಸ್ತಫಾ. ನೆಕ್ಸ್ಟ್ ಚೆನ್ನಮ್ಮ ಕುഞ്ഞിಮೂಲ್ಯ. ಸುಜಾತ ಗೋಪಾಲಕೃಷ್ಣ. ಇಸ್ಮಾಯಿಲ್ ಗುಂಡುಗಟ್ಟೆ. ಸುಜಾತ ಗೋಪಾಲಕೃಷ್ಣ ಆಯ್ತಲ್ಲ. ಇಸ್ಮಾಯಿಲ್. ನಾರಾಯಣ ಮೂಲ್ಯ. ಜೆ ನಾರಾಯಣ ಮೂಲ್ಯ ಬರಲಿಲ್ಲ. ಧರ್ಮಕ್ಕಿ. ಜೆ ನಾರಾಯಣ ಮೌಲ್ಯ ಧರ್ಮಕ್ಕಿ.
ಹರೀಶ ನಾರಾಯಣ ಶೆಟ್ಟಿ ಕನ್ನಿಮನೆ. ಹರೀಶ ಹಾಂ ನಟ್ಟೀತಲು. ಅಮ್ರೋಸ್ ಡಿಸೋಜ ನಟ್ಟೀತಲು ಬರಲಿಲ್ವಾ? ಹಾಂ ಕೈರಂಗಳ 3 ಅಂಜಲಿ ಬಲೆ ಕೈರಂಗಳ 3ನೇ ವಾರ್ಡ್. ಮೊಹಮ್ಮದ್ ಸನ್ನಾಫ್ ಇಬ್ರಾಹಿಂ ಹೊಸಮನೆ ಕೈರಂಗಳ 3ನೇ ವಾರ್ಡ್ನ ಸದಸ್ಯರು ಬನ್ನಿ ದಯವಿಟ್ಟು. ಮರಿಯಮ್ಮ ಬನ್ನಿ. ಮುಸ್ತಫಾ ಆಲಿ ಹಬ್ಬ ಇದು ಮರಿಯಮ್ಮ ಶಾಹುಲ್ ಹಮೀದ್. ಮುಸ್ತಫಾ ಆಲಿ ಹಬ್ಬ. ಮೊಹಮ್ಮದ್ ಮಸೂದ್ ನಡುಪದವು. ಮುಸ್ತಫಾ ಮೊಹಮ್ಮದ್ ಮಸೂದ್ ಮರಿಯಮ್ಮಯ್ಯ ಮೊಹಮ್ಮದ್ ಮಸೂದ್ ಹಾಂ పేరు ಕೇಳಿ. ಮೊಹಮ್ಮದ್ ಮಸೂದ್. ಉಮ್ಮರ್ ಸನ್ನಾಫ್ ಅಹಮ್ಮದ್. ಉಮ್ಮರ್ ಹಾಂ ಇಬ್ರಾಹಿಂ ಖಲೀಲ್. ಯಾರಿದ್ದಾರಾ? ಇಬ್ರಾಹಿಂ ಖಲೀಲ್. ಮಾಯಿಲಾ ಸನ್ನಾಫ್ ತೋಮಾ. ಹಸೈನಾರ್ ಫಯಾಜ್. ಅಬ್ದುಲ್ ರಫೀಕ್ ಸಾಯ್ದಾ ನವಗ್ರಾಮ ಸೈಟ್. ಅಬ್ದುಲ್ ರಫೀಕ್ ಬರಲಿಲ್ಲ. ಕೈರಂಗಲ 4 ಬನ್ನಿ. ಅನ್ಸಾರ್ ಆಸಿಫ್. ಮರಿಯಮ್ಮಯ್ಯನೇ ಸಾಕಿರ. ಮೋಹನಗಟ್ಟಿ. ಮೊಹಮ್ಮದ್ ರಬೀಶ್ ಅಬ್ದುಲ್ ರಜಾಕ್ ಮೋಂಟುಗೋಳಿ. ಮೊಹಮ್ಮದ್ ರಬೀಶ್ ಸನ್ನಾಫ್ ಅಬ್ದುಲ್ ರಜಾಕ್ ಮೋಂಟುಗೋಳಿ. ರಾಬಿಯತ್ ಆಯಿಷಾ. ಉಮೈರಾ ಬಾನು ಫಸ್ಟ್. ಉಮೈರಾ ಬಾನು ಡಾಟರ್ ಆಫ್ ಮರಿಯಮ್ಮ. ಹಾಂ ಆಯಿಷಾ ಎ ಮೋಂಟುಗೋಳಿ. ತಾದೆ ಲೇಟ್. ಆಯಿಷಾ ದುಲೈಕಾ ತಡಂಗಾಯಿ. ಹಾಸಿರ್ ತಡಂಗಾಯಿ. ತಲ್ಹತ್ ಶ್ರೀಧರ ಸನ್ನಾಫ್ ಸಂಜೀವ ಮೋಂಟುಗೋಳಿ. ಇದು ತಲ್ಹತ್. ಬೇಬಿ ಶಂಕರ ಬರಲಿಲ್ವಾ? ಇದೇ ಶ್ರೀಧರ ಬೇಬಿ ಶಂಕರ ಇಲ್ಲಲ್ಲ ಬರಲಿಲ್ಲ. ಆಯಿತು. ಬಾಳೆಪುಣಿ 2 ಸದಸ್ಯರು ಬನ್ನಿ. ಅಬ್ದುಲ್ ರಹಮಾನ್ ಅಂದು. ಮೇಘಶ್ರೀ ಅದು ನವ್ಯರಾಜ ಆಯ್ತಲ್ಲ. ಮೇಘಶ್ರೀಧರ. ಸೌಮ್ಯ ಸಿಗಿತಾ ಚೆಕ್. ಪ್ರತಾಪ್ ಇದ್ದಾರಾ? ಈಶಾ ಬೋಳೂರ್. ಕೀರ್ತಿ ಇದ್ದಾರಾ? ಭಾಸ್ಕರಣ್ಣ. ಕೀರ್ತಿ. ಅನೀಫ್ ಸಮೀಮಾ ಬನ್ನಿ. ಹಾಂ ಗಿರೀಶ್ ಆಯ್ತಾ? ಹಾಂ 1. ಆಯಿಷಾ ಬಿಫಾತ್ಮಾ ಕುಕ್ಕದಗಟ್ಟೆ. ಆಯಿಷಾ ಇಲ್ಲ. ಹಾಂ ಭಾರತಿ ದೇವರಾಜ್. ಮೂಸೆಕುഞ്ഞി ಸೇಕುഞ്ഞി. ಹಾಂ ಮೂಸೆಕುഞ്ഞി ಸೇಕುഞ്ഞി. ರಾಬರ್ಟ್ ಕಾಸ್ತಾ. ಹಾಂ ಫಾತಿಮತ್ ರಮೀಜಾ. ಜಯರಾಮಲ್ಲ ಆಯ್ತಾ?